ಹುದು ಗ್ರಾಮದ ನಾಣ್ಯ ಶ್ರೀ ನಾಗರಕ್ತೇಶ್ವರಿ ಕ್ಷೇತ್ರದಲ್ಲಿ ಜನವರಿ ತಿಂಗಳಿನಲ್ಲಿ ನಡೆಯಲಿರುವ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಪೂರ್ವಭಾವಿ ಅನುಜ್ಞಾ ಕಲಶ ಹಾಗೂ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭ ನಡೆಯಿತು. ನಾಣ್ಯ ಮಣ್ಣದ ನಡೆಬುಳ್ಕೀರಿ ಬಾನೋದ ಆರತಿಯೇ ನಾಣ್ಯ ಮಣ್ಣದ ನಡೆಬುಳ್ಕೀರಿ ಬಾನೋ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಣಿಲ ಶ್ರೀಧಾಮದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ, ಪರಶುರಾಮ ಸೃಷ್ಟಿಯಾಗಿರುವ ತುಳುನಾಡಿನಲ್ಲಿ ಎಷ್ಟೇ ಮಳೆ ಬಂದರೂ ಈವರೆಗೂ ಕೆಟ್ಟ ಪರಿಣಾಮವಾಗಿಲ್ಲ. ಇದು ಇಲ್ಲಿಯ ಆರಾಧನೆ ಮಾಡಿಕೊಂಡು ಬಂದ ನಾಗಮಂಡಲ ದೈವಾರಾಧನೆಯ ಪುಣ್ಯದ ಫಲವಾಗಿದೆ. ಅನ್ನದಾನ ಹಾಗೂ ಹಿಂಗಾರ ಸಮರ್ಪಣೆಯಿಂದ ನಾಗಮಂಡಲ ಶಕ್ತಿ ಬರುತ್ತದೆ. ಭಕ್ತಿ ಭಾವುಕತೆಯಿಂದ ಅದು ಪರಿಪೂರ್ಣವಾಗುತ್ತದೆ. ಆದ್ದರಿಂದ 6 ಗ್ರಾಮದ ಎಲ್ಲ ಜನರು ಶ್ರದ್ಧಾ ಭಕ್ತಿಯಿಂದ ನಾಗಮಂಡಲೋತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಿದರು. ನಾಗಮಂಡಲ ಆಗುವವರೆಗೂ ಊರಿನ ಮಂದಿ ಮಾಂಸಾಹಾರ ಸೇವನೆ ತ್ಯಜಿಸುವಂತೆ ಮನವಿ ಮಾಡಿದರು. ಒಂಜಿ ನುಪ್ಪು ಬೈಪಾದ ಅನ್ನದಾನ ಆಪುನ ಇದಕ್ಕೆ ಏತು ಅನ್ನದಾನ ಆಂಡ ಆತಿ ನಾಗಮಂಡಲಗೆ ಶಕ್ತಿ ಬರ್ತದೆ. ಏತು ಪಾಲೆ ಪಿಂಗಾರ ಸಮರ್ಪಣೆ ಅಂಡ ನಾಗಮಂಡಲದ ಆ ನಾಗಮಂಡಲದ ಆತೆ ಮಹತ್ವದ ಶಕ್ತಿಯೆಲ್ಲ ಬರ್ಕೊಂಡು ಅಂಚಾದ ಪುನಗ ಈ ನಾಗಮಂಡಲಡ್ ಐಕೆ ಪಿಂಗಾರಿಗೆ ಈತೆ ಲೆಕ್ಕಾಚಾರ ಇಜ್ಜೇನಿದೆ ಅಂತ ನಾಗಪಾತ್ರಿಗಳು ಪನ್ನಗ ಪನ್ಪೇರು ಕಡಿಮೆ ಯಾರ ಬಲ್ಲಿ ಪನ್ಪನ ದೃಷ್ಟಿ ಈತ ಪಿಂಗಾರ ಬೋಡು ಈತ ಪಾಲ ಪಿಂಗಾರ ಬೋಡು ನಿಜವಾದ ಐಕೆ ಈತ ಪಾಲ ಪಿಂಗಾರ ಬೋಡು ಪನ್ಪನ ತತ್ವನೇ ಇಚ್ಚಿ ಭಕ್ತಿಡು ಏತು ಬತ್ತು ಸೇರಿಡ ಆತ ಆ ನಾಗಮಂಡಲಗೆ ಶಕ್ತಿ ಬರ್ಕೊಂಡು ಮಹಾತ್ಮೆ ಬರ್ಕೊಂಡು ಖಂಡಿತ ಎಲ್ಲ ನಾಗಮಂಡಲ ಈ ಪರಿಸರ ಮಧುಮಾಂಸ ತಿನ್ನಚ್ಚು ನಾಗಮಂಡಲ ಆಯ್ನೇಟ ಮಧುಮಾಂಸ ಏರ್ಲ ತಿನ್ನಚ್ಚು ಸಾಧ್ಯ ಅಂಡ ಪ್ರತಿ ಒರಿಲ ಮೂಲು ನಿಕುಲು ಈ ನಾಗಮಂಡಲದ ಆಜಿ ಗ್ರಾಮದ ಪ್ರತಿ ಒಂಜಿ ಇಲ್ಲದಿಲ್ಲ ಒಂಜೊಂಜಿ ರಡ್ಡು ಪಾಲ ಪಿಂಗಾರಕಲ್ಲ ರಡ್ಡು ಬೊಂಡಲ ಕೊರ್ಪುನ ಪ್ರಯತ್ನಲ ಐತೊಟ್ಟಿಗೆ ಮಂತೋದ ಬಲೆ ಖಂಡಿತ ಎರಡೇ ರೀತಿಯ ಯಶಸ್ವಿ ಆಪುಣ. ಈ ಸಂದರ್ಭದಲ್ಲಿ ಮಾತನಾಡಿದ ಸಮಿತಿಯ ಪ್ರಧಾನ ಸಂಚಾಲಕ ತಾರನಾಥ್ ಕೊಟ್ಟಾರಿ, ಪ್ಲಾಸ್ಟಿಕ್ ಮುಕ್ತ ಹಾಗೂ ರಾಸಾಯನಿಕ ಮುಕ್ತ ನಾಗಮಂಡಲೋತ್ಸವ ನಡೆಯುವ ಬಗ್ಗೆ ಸಂಕಲ್ಪ ಮಾಡಲಾಗಿದೆ. ನಾಗಮಂಡಲೋತ್ಸವದ ಪ್ರಯುಕ್ತ ಮಾತೃ ನಮನ ಕಾರ್ಯಕ್ರಮ ನವೆಂಬರ್ 24ರಂದು ಸೇವಾಂಜಲಿ ಸಭಾಂಗಣದಲ್ಲಿ ನಡೆಯಲಿದೆ. ಡಿಸೆಂಬರ್ 1ರಿಂದ ಮೃತಾರಂಭ ನಡೆಯಲಿದ್ದು ಬಳಿಕ ನಿರಂತರ ಶ್ರಮ ಸೇವೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ತಿಂಗಳ ಬರ್ಪಿನ ನವೆಂಬರ್ 24ನೇ ತಾರೀಕಿಗೆ ನಮ್ಮ ಅಪ್ಪೆಲ್ಲನ ಕೂಟ ಮಲ್ಲ ಕೂಟ ಉಂಡು, ಮಹಿಳಾ ಸಮಿತಿಯ ಮಲ್ಲ ಕೂಟ ನಮ್ಮೊಟ್ಟಿಗೆ ಉಂಡು. ಅಕ್ಲ ಮಾತ ಸೇರ್ಸಾದ ಅವಳ ಫರಂಗಿಪೇಟದ ಸೇವಾಂಜಲಿ ಸಭಾಗೃಹಟ್ ನವೆಂಬರ್ 24ನೇ ತಾರೀಕು ಐತಾರದಾನಿ ಮಾತೃ ನಮನ ಪನ್ಪುನ ಕಾರ್ಯಕ್ರಮನ ದಿವನಡು ಪನ್ಪುನ ಉದ್ದೇಶ ಸಮಿತಿದ. ಈ ಮಾತೃ ನಮನ ಪಂಡಿಪೆಟ್ಟಿಗೆ ನಮ್ಮ ಖಾಲಿ ಅಪ್ಪೆಲ್ಲಿಗೆ ಸೀಮಿತವಾದ ಕಾರ್ಯಕ್ರಮದ ಆಲೋಚನೆ ಮಲ್ಪೆರಬಲ್ಲಿ ಎಂಚ ನಮ್ಮ ವಸುಂಧರ ನಮನ ಭೂಮಿ ಅಪ್ಪಿನ ಪುಟ್ಟಿ ಪಾಡ್ದನ ಈ ಮಾತೃ ನಮನ ಪನ್ಪುನಂಚಿನ ಕಾರ್ಯಕ್ರಮದ ಇಡೀ ಒಂಜಿ ಭಾರತ ಮಾತಿನ ಪುಡ್ಡಿಪಾಡಿನಂಚಿನ ಕಾರ್ಯಕ್ರಮ ನಮ್ಮ ಅಪ್ಪೆಲ್ಲನೊಟ್ಟಿಗೆ ನಮ್ಮ ಮಾತ ಇಲ್ಲದಕ್ಕಲು ಬಂಧುಲು ಜೋಕುಲ ಕಾರ್ಯಕ್ರಮಡು ಭಾಗವಹಿಸೊಂದು ನಮ್ಮ ಹಿಂದೂ ಜೀವನ ಶೈಲಿ ಆ ರೀತಿ ಇಪ್ಪುಡು ಇಂದೇನು ನಮ್ಮ ತೆರಿಪಾಯರೋಸ್ಕರ ನಮ್ಮ ತೆರಿಯೊಂಡ್ರೋಸ್ಕರ ಆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಗೌರವಾಧ್ಯಕ್ಷ ಸುಜೀರು ಗುತ್ತು ಐತಪ್ಪ ಆಳ್ವ, ಅರ್ಕುಳಬೀಡು ವಜ್ರನಾಭ ಶೆಟ್ಟಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ರವೀಂದ್ರ ಕಂಬಳಿ, ಕಾರ್ಯಾಧ್ಯಕ್ಷ ಪ್ರಕಾಶ್ ಶೆಟ್ಟಿ, ಚಂದ್ರಹಾಸ್ ಡಿ ಶೆಟ್ಟಿ ರಂಗೋಲಿ, ಅಧ್ಯಕ್ಷ ಪ್ರಕಾಶ್ ಚಂದ್ರ ರೈ ದೇವಾಸ್ಯ, ಕೃಷ್ಣತಂತ್ರಿ, ಕುಪ್ಪೆಕಲ್ಲು ಕ್ಷೇತ್ರ ಗಡಿಕಾರ ಕಂಪ ಸದಾನಂದ ಆಳ್ವ, ಉದ್ಯಮಿ ಜಗನ್ನಾಥ್ ಚೌಟ, ಸೇವಾಂಜಲಿ ಪ್ರತಿಷ್ಠಾನ ಆಡಳಿತ ಟ್ರಸ್ಟಿ ಕೃಷ್ಣಕುಮಾರ್ ಪುಂಜ ಮತ್ತಿತರರು ಉಪಸ್ಥಿತರಿದ್ದರು.